ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 7ರ ಇಡ್ಯ ಪಶ್ಚಿಮ ಹೊಸಬೆಟ್ಟು ಕರಾವಳಿ ಸಂಪರ್ಕಿಸುವ ಮೀನುಗಾರಿಕೆ ರಸ್ತೆಯನ್ನು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದ್ದು ಕಾಮಗಾರಿಗೆ ಗುದ್ದಲಿ ಪೂಜೆಯೂ ನಡೆಯಿತು. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿಯವರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಇಡ್ಯ ಪಶ್ಚಿಮ ಹೊಸಬೆಟ್ಟು ಕರಾವಳಿ ಸಂಪರ್ಕಿಸುವ ಮೀನುಗಾರಿಕಾ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯ ಗುದ್ದಲಿ ಪೂಜೆ ನಡೆದಿದ್ದು, ಮುಂದಿನ ಹಂತದ ಅಭಿವೃದ್ಧಿ ಕಾಮಗಾರಿಗೂ ಅನುದಾನ ಬಿಡುಗಡೆಗೊಳಿಸಲು ಪ್ರಯತ್ನ ನಡೆಯುತ್ತಿದೆ ಎಂದರು. ಕರ್ನಾಟಕದ ರಾಜ್ಯ ಸರ್ಕಾರದ ಮೀನುಗಾರಿಕೆ ಇಲಾಖೆಯಿಂದ ಈ ಸತಿ ಮಾನ್ಯ ಮಂತ್ರಿಗಳ ಹತ್ರ ಈ ಭಾಗದ ಜನರ ಕರಾವಳಿ ಪ್ರದೇಶದಿಂದ ಫಿಶರೀಸ್ ರೋಡ್ಗಳೇನಿದೆ ಬಹಳ ಹದಗೆಟ್ಟಂತ ಕೆಲವು ರಸ್ತೆಗಳಿತ್ತು. ಹಾಗಾಗಿ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿದಾಗ 1 ಕೋಟಿಯಷ್ಟು ಹಣವನ್ನ ಈ ಕಾಮಗಾರಿಗಾಗಿ ಪಾಸ್ ಮಾಡಿರ್ತಾರೆ. ಒಂದು ಈ ವಾರ್ಡ್ನಲ್ಲಿ ಇವತ್ತು 50 ಲಕ್ಷದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ. ಮತ್ತೊಂದು ವಾರ್ಡ್ ನಂಬರ್ 1ರಲ್ಲಿ ನಾಳೆ ಎಲ್ಲ ನಾಡಿದ್ದು ಪುನಃ ಗುದ್ದಲಿ ಪೂಜೆಯನ್ನ ಮಾಡಲಿಕ್ಕಿದ್ದೇವೆ. ಇವತ್ತು 50 ಲಕ್ಷದಷ್ಟು ಕಾಮಗಾರಿ ಅಂದ್ರೆ ಬಹಳ ವರ್ಷಗಳಿಂದ ಈ ರೋಡ್ನಲ್ಲಿ ಒಂದು ಭಾಗ ಬಾಕಿಯಾಗಿತ್ತು. 50 ಲಕ್ಷದ ಕಾಮಗಾರಿಗೆ ಮುಗಿಸಿ ಅದಾದ ನಂತರ ಒಂದು 25-30 ಲಕ್ಷ ಪುನಃ ಬೇಕಾಗ್ತದೆ ಕಂಪ್ಲೀಷನ್ ಮಾಡಲಿಕ್ಕೆ. ಅದಕ್ಕೆ ಸಹ ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮತ್ತು ಮಂತ್ರಿಗಳ ಹತ್ರ ಮಾತಾಡಿದ್ದೇವೆ. ಅದನ್ನ ಸಹ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮೊದಲ ಹಂತವಾಗಿ ಈ 50 ಲಕ್ಷ ಮತ್ತು ಆ ವಾರ್ಡ್ನ 50 ಲಕ್ಷದ ಕಾಮಗಾರಿಯನ್ನು ಮುಗಿಸಿದ ನಂತರ ಉಳಿದ ಕಾಮಗಾರಿಯನ್ನ ಮುಗಿಸಲಿಕ್ಕೆ ಸಹ ನಾವು ಇವಾಗಲೇ ಅವರು ಮಾಡಿಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೆರಡು ಸಹ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮೀನುಗಾರಿಕೆಯ ಫಿಶರೀಸ್ ರೋಡ್ಗಳೇನಿದೆ ಅದೆಲ್ಲ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಬರ್ತದೆ. ಉಳಿದ ಜಾಗಗಳೇನಾದ್ರೂ ಬಾಕಿ ಆಗಿದೆ, ಹೆಚ್ಚಾಗಿ ಈ ಭಾಗದಲ್ಲಿ ಎಲ್ಲ ಕಾಮಗಾರಿಗಳನ್ನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಾಗಲಿಕ್ಕಿತ್ತು ಅದನ್ನೆಲ್ಲ ನನ್ನ ಮೊದಲ ಅವಧಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಮುಗಿಸಿದ್ದೇವೆ. ಉಳಿದಂತ ಸಣ್ಣ ಪುಟ್ಟ ಕಾಮಗಾರಿಗಳೇನಿದೆ ಅದನ್ನ ಸಹ ಮುಗಿಸುವಂತ ಕೆಲಸ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡುವಂತ ಪ್ರಯತ್ನವನ್ನು ಸಹ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮತ್ತು ಈ ರಸ್ತೆಯನ್ನ ಮಾಡುವಂತ ಸಂದರ್ಭದಲ್ಲಿ ರಸ್ತೆ ಬ್ಲಾಕ್ ಆಗ್ತದೆ, ವೆಹಿಕಲ್ ಮೂವ್ಮೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಕ್ಯೂರಿಂಗ್ ಆಗುವ ತನಕ ಸಾರ್ವಜನಿಕರ ವಲಯದಿಂದ ನಾನು ಸಹಕಾರವನ್ನ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಕೊಟ್ಟರೆ ಒಳ್ಳೆ ರೀತಿಯ ರಸ್ತೆಯನ್ನ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಸಹ ಹೇಳ್ತಾ, ಸ್ಥಳೀಯ ಕಾರ್ಪೊರೇಟರ್ ಆದ ನಯನ ಕೋಟೆನ್ ಇರ್ಬೋದು ಈ ವಾರ್ಡ್ನ ಮತ್ತು ನಮ್ಮ ಮೇಯರ್ ಮನೋಜ್ ಕುಮಾರ್ ಇರ್ಬೋದು, ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಭಾಗದ ನಮ್ಮ ಕಾರ್ಯಕರ್ತರು ಸಹ ಒಳ್ಳೆ ರೀತಿಯಿಂದ ಸರ್ಕಾರದ ಕೆಲಸಗಳು ಬಂದಂತಹ ಸಂದರ್ಭದಲ್ಲಿ ಸ್ವಂತ ತಮ್ಮ ಮನೆ ಕೆಲಸದ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ನಾನು ಕಾರ್ಯಕರ್ತರು ಸಹ ಈ ಸಮಯದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ಸಂದರ್ಭ ಮೇಯರ್ ಮನೋಜ್ ಕುಮಾರ್, ಸ್ಥಳೀಯ ಕಾರ್ಪೊರೇಟರ್ ನಯನ ಆರ್ ಕೋಟ್ಯಾನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.